ಬೈಂದೂರು ತಾಲೂಕು ನಾಡ ಗುಡ್ಡಿಯಂಗಡಿ ಹಾಲೋತ್ಪಾದಕರ ಸಂಘ 30 ವರ್ಷಗಳಿಂದ ಸುದೀರ್ಘ ಸೇವೆ ಸಲ್ಲಿಸ್ತಾ ಇದೆ. ಗುಡ್ಡಿಯಂಗಡಿ ಆಸುಪಾಸಿನ ಜನತೆಯು ಕೃಷಿ ಚಟುವಟಿಕೆಗಳೊಂದಿಗೆ ಜಾನುವಾರುಗಳನ್ನು ಸಾಕುವುದರ ಮೂಲಕ ಹೈನುಗಾರಿಕೆಯಲ್ಲಿ ದಿನನಿತ್ಯ ಸುಮಾರು 1500 ಲೀಟರ್ನಷ್ಟು ಹಾಲು ಸಂಗ್ರಹಿಸಿ ದಕ್ಷಿಣ ಕನ್ನಡ ಹಾಲೋತ್ಪಾದಕರ ಒಕ್ಕೂಟಕ್ಕೆ ಕಳುಹಿಸಿಕೊಡುವ ವ್ಯವಸ್ಥೆಯನ್ನ ಮಾಡುತ್ತಿದೆ ಎಂದು ಸಂಘದ ಅಧ್ಯಕ್ಷರಾದ ಶಂಕರ್ ಶೆಟ್ಟಿ ಹೇಳಿದರು. ಅವರು ಕೋವಿಡ್ ಸೋಂಕಿತರಿಗೆ ಕಿಟ್ ವಿತರಣಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದರು. ಕೋವಿಡ್ ಸಂಕಷ್ಟ ಕಾಲದಲ್ಲಿ ಸಂಘದ ಸದಸ್ಯರಿಗೆ ಮನೋಬಲವನ್ನು ಹೆಚ್ಚಿಸುವುದರೊಂದಿಗೆ ಕೋವಿಡ್ ಸೋಂಕಿತ ಸದಸ್ಯರುಗಳ ಹಾಲು ಕೊಡುವ ದನವನ್ನು ತಮ್ಮ ವ್ಯವಸ್ಥಿತ ಸ್ಥಳದಲ್ಲಿ ಇರಿಸಿ ಹಾಲು ಕರೆದು ಸಂಘಕ್ಕೆ ತಲುಪಿಸಿ ಅದರ ಮೊತ್ತವನ್ನು ಸಂಬಂಧಪಟ್ಟ ಸದಸ್ಯರ ಖಾತೆಗೆ ಜಮಾ ಮಾಡುವ ಕೆಲಸವನ್ನು ನಾಡ ಹಾಲೋತ್ಪಾದಕರ ಸಂಘ ಮಾಡುತ್ತಿದೆ. ಈ ದಿನ ಸಂಘ ಕೋವಿಡ್ನಿಂದಾಗಿ ಜನಜೀವನ ಅಸ್ತವ್ಯಸ್ತವಾಗಿರುವುದನ್ನು ಮನಗಂಡು ಕೋವಿಡ್ ಸೋಂಕಿತ ಸಂಘದ ಸದಸ್ಯರಿಗೆ ಅಗತ್ಯ ವಸ್ತುಗಳ ಕಿಟ್ ನೀಡಿ ಮನಸ್ಥೈರ್ಯ ತುಂಬುವ ಕಾರ್ಯ ಮಾಡುವುದರೊಂದಿಗೆ ಕೊರೋನಾ ಮುಕ್ತ ಗ್ರಾಮವಾಗಿಸುವಲ್ಲಿ ನಿಮ್ಮೆಲ್ಲರ ಸಹಕಾರ ಅಗತ್ಯವಾಗಿದೆ ಎಂದು ಹೇಳಿದರು. ನಮ್ಮ ಸಂಘದ ವತಿಯಿಂದ ಸಂಘದ ಸದಸ್ಯರಿಗೆ ಕೊರೋನಾ ರೋಗಿಯಾಗಿರ್ತಕ್ಕಂಥವರಿಗೆಲ್ಲ ನಾವು ಸಂಘದ ವತಿಯಿಂದ ಕಿಟ್ಟನ್ನು ವಿತರಣೆ ಮಾಡಿ ಅವರ ಮನಸ್ಥೈರ್ಯವನ್ನು ತುಂಬುವಂಥ ಕಾರ್ಯವನ್ನು ಹಮ್ಮಿಕೊಂಡಿದ್ದೇವೆ. ಮುಂದೆ ನಮ್ಮ ಎಲ್ಲ ಸದಸ್ಯರಿಗೂ ಜಾಗೃತಿ ಮೂಡಿಸುವಂತೆ ಈ ಕಾರ್ಯಕ್ರಮದಲ್ಲಿ ವೈದ್ಯಾಧಿಕಾರಿಗಳ ಮುಖಾಂತರ ಮಾಹಿತಿಯನ್ನು ಕೊಟ್ಟು ಎಲ್ಲ ಸದಸ್ಯರು ಕೊರೋನಾ ಮುಕ್ತರಾಗಿ ನಾಡ ಪಂಚಾಯತ್ ಇಡೀ ಕೊರೋನಾ ಆಗಬೇಕಂತ ಹೇಳಿ ಡಾಕ್ಟರ್ ಚಿಕ್ಮೂರಿಯವರು ಸಭೆಯನ್ನು ಉದ್ದೇಶಿಸಿ ಮಾತನಾಡುತ್ತಾ, ಈಗಾಗಲೇ ಸುಮಾರು 509 ಕೊರೋನಾ ಪೀಡಿತ ವ್ಯಕ್ತಿಗಳಿಗೆ ಸರಿಯಾದ ಮಾರ್ಗದರ್ಶನ ನೀಡುವುದರೊಂದಿಗೆ ಉತ್ತಮ ಚಿಕಿತ್ಸಾ ಫಲವಾಗಿ ಗುಣಮುಖರಾಗಿದ್ದಾರೆ ಎಂದು ಹೇಳಿದರು. ಸುಮಾರು 47 ಪ್ರಕರಣಗಳಲ್ಲಿ 41 ಜನ ಹೋಮ್ ಐಸೋಲೇಷನಲ್ಲಿದ್ದಾರೆ, 5 ಜನ ಕೋವಿಡ್ ಕೇರ್ ಸೆಂಟ್ರಲ್ಲಿದ್ದಾರೆ, ಇನ್ನು 2 ಜನ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿದ್ದಾರೆ. ಅವರಿಗೆ ಯಾವುದೇ ಈಗ ಅಂಥ ತೀವ್ರತೆ ಏನೂ ಇಲ್ಲ. ಅವರು ಸದ್ಯದಲ್ಲೇ ಗುಣಮುಖರಾಗಿ ಮನೆಗೆ ಬರಲಿಕ್ಕಿದ್ದಾರೆ. ಮತ್ತು ನಮ್ಮಲ್ಲಿ ವ್ಯಾಕ್ಸಿನೇಷನ್ ಸಹ ಬಹಳ ಚೆನ್ನಾಗಿ ನಡೆಯುತ್ತದೆ. ಯಾಕಂದರೆ ಈ ಕೊರೋನಾ ಕಾಯಿಲೆಗೆ ಒಂದು ತಡೆಗಟ್ಟಲಿಕ್ಕೆ ನಾವು ಮುಖ್ಯವಾಗಿ ನಾವು ವ್ಯಾಕ್ಸಿನೇಷನ್ ಮಾಡೋದ್ರಿಂದ ಸಂಪೂರ್ಣವಾಗಿ ಕಾಯಿಲೆಯನ್ನು ತಡೆಗಟ್ಟಬಹುದು. ಇದುವರೆಗೆ ಸುಮಾರು 3500 ಜನರಿಗೆ ನಾವು ವ್ಯಾಕ್ಸಿನೇಷನ್ ಮಾಡಿದ್ದೇವೆ. ಅದರಲ್ಲಿ 2700 ಜನ ಫಸ್ಟ್ ಡೋಸು, ತಿರ್ಗಾ ಉಳಿದ ಸೆಕೆಂಡ್ ಡೋಸ್ ಆಗಿರ್ತದೆ. ಸರ್ಕಾರವು ಅನೇಕ ಕಾರ್ಯಕ್ರಮಗಳನ್ನು ವ್ಯಾಕ್ಸಿನೇಷನ್ ಮಾಡಲಿಕ್ಕೆ ಅನುವು ಮಾಡಿಕೊಟ್ಟಿದೆ. ಯಾರು ಜನರೊಂದಿಗೆ ಜಾಸ್ತಿ ಸಂಪರ್ಕ ಹೊಂದಿರ್ತಾರೆ ಅವರನ್ನು ಆದ್ಯತೆ ಗುಂಪು ಅಂತ ಗುರುತಿಸಿ ಅವರಿಗೆ ವ್ಯಾಕ್ಸಿನೇಷನ್ ಮಾಡಲಿಕ್ಕೆ ಅನುವು ಮಾಡಿಕೊಟ್ಟಿದೆ. ಸಭೆಯಲ್ಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ದಿನೇಶ್ ಶೆಟ್ಟಿ, ತಾಲೂಕು ಪಂಚಾಯತ್ ಸದಸ್ಯ ಪ್ರವೀಣ್ ಶೆಟ್ಟಿ, ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಹರೀಶ್ ಮುಖವೀರ, ಆರೋಗ್ಯಾಧಿಕಾರಿ ಡಾಕ್ಟರ್ ಚಿಕ್ಮುರಿ, ದಕ್ಷಿಣ ಕನ್ನಡ ಹಾಲೋತ್ಪಾದಕರ ಒಕ್ಕೂಟದ ವಿಸ್ತರಣಾಧಿಕಾರಿ ರಾಜಾರಾಮ್, ಪ್ರಭು ಕೆನಡಿ ಪಿರೇರಾ, ವಾಸು ಗಾಣಿಗ ಹಾಗೂ ಸಂಘದ ಸದಸ್ಯರೆಲ್ಲರೂ ಉಪಸ್ಥಿತರಿದ್ದರು. ರವಿರಾಜ್, ವಿ4 ನ್ಯೂಸ್, ಬೈಂದೂರು.